ಕ್ಷೇತ್ರಡೆ ದೀಪೋತ್ಸವದ ಬೆಳಗಿನ ಪುಣ್ಯದ ಸಮಯ. ಆ ಸಮಯದಲ್ಪಗ ಇಂತಹ ದಿವಸ ದೀಪ ಪ್ರಜ್ವಲನೆಗೋಸ್ಕರ ಸಂದೇಶ್ ನೀನಾ ಸಿಟ್ಟಿ ಬಂದ್ಮಂಜ ನಾಮಸ್ಯಗೆ ದಾಂಪತ್ಯ ಜೀವನಕ್ಕೆ ಆ ಪರಮೇಶ್ವರಿ ಅನುಗ್ರಹ ಕೊಡ್ತೀರಿ. ಅನುಗ್ರಹ ಕೇನ ಅಕಲ ಕೈಟ್ ಕೊಡ್ತಾಯಿನಿ ಆ ದೀಪ ಆ ರೀತಿ ಪ್ರಜ್ವಲ ಆಪಟ ದೇಶದ ಊರ್ದ ಮಾತಕ್ಕೆ ಗದ್ದೆಲು ಮಾತು ನಿವಾರಣೆ ಆದಿ ನನ್ನ ಮುಂದಿನ ಮಾತಾ ರೀತಿಯ ಎಡ್ಡರಿತ ಅನುಗ್ರಹ ಪರಮೇಶ್ವರ ದೇವರ ಇಡೀ ಊರಿಗೆ ಅನುಗ್ರಹ ಕೊರಡೆ ಬಂದು ಭಕ್ತಿಪೂರ್ವಕವಾದ ಕ್ಷೇತ್ರದ ಪರಿಪೂರ್ಣವಾದ ಮುಂಜೆ ಪ್ರಾರ್ಥನೆ ತಾ ದೇವತ ಸತೋಮ ಸದ್ಗಮಯ. ವರ್ಷದ 12 ತಿಂಗಳಲ್ಲಿ ಕಾರ್ತಿಕ ಮಾಸವು ಅತಿ ಪ್ರಮುಖವಾದ ತಿಂಗಳಾಗಿದ್ದು ಇದು ಶಿವ ಮತ್ತು ವಿಷ್ಣು ದೇವರುಗಳಿಗೆ ಮೀಸಲಾದ ತಿಂಗಳೆಂದೇ ಕರೆಯಲಾಗುತ್ತದೆ. ಈ ಮಾಸದಲ್ಲಿ ನಡೆಸಲಾದಂಥ ಪೂಜೆಗಳು ಹಾಗೂ ಪ್ರಾರ್ಥನೆಗಳು ನೇರವಾಗಿ ದೇವರಿಗೆ ಸಲ್ಲಿಕೆಯಾಗುತ್ತದೆ ಎಂಬ ವಾಡಿಕೆ ಇದ್ದು ಈ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಲೋಕದಲ್ಲಿರುವ ಅಂಧಕಾರವನ್ನು ದೂರವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಈ ಶುಭ ಅಂದರೆ ಶಿವನಿಗೆ ಬಲು ಪ್ರಿಯವಾದ ಸೋಮವಾರ ಅಂದರೆ ಶಿವನಿಗೆ ಬಲು ಪ್ರಿಯವಾದ ವಾರ. ಅದೇ ದಿನದಂದು ಈ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಕೈಯಿಂದ ದೀಪ ಬೆಳಗಿಸಿ ನಮಗೆ ಇಂಥ ಒಂದು ಭಾಗ್ಯವನ್ನು ಒದಗಿಸಿಕೊಟ್ಟಂಥ ಶ್ರೀ ದುರ್ಗಾ ಪರಮೇಶ್ವರ ದೇವರಿಗೂ ಹಾಗೂ ಈ ಕ್ಷೇತ್ರದ ಪ್ರಧಾನ ಅರ್ಚಕರು ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸಿಬ್ಬಂದಿಗಳಿಗೂ ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾಭಿಮಾನಿಗಳಿಗೂ ನಾವು ಚಿರಋಣಿಯಾಗಿದ್ದು ಈ ಕ್ಷೇತ್ರದ ಅಭಿವೃದ್ಧಿಯು ವರ್ಷಂಪ್ರತಿ ಅಭಿವೃದ್ಧಿಗೊಳ್ಳಲಿ ಎಂದು ಬೇಡುತ್ತಾ ಹಾಗೂ ಎಲ್ಲರಿಗೂ ಇಲ್ಲಿ ನೆರೆದಿರುವ ಹಾಗೂ ಈ ಕ್ಷೇತ್ರದ ಸುತ್ತಮುತ್ತಲ ಇರುವ ಎಲ್ಲರಿಗೂ ಶ್ರೀ ದುರ್ಗಾ ಪರಮೇಶ್ವರ ದೇವರ ಆರೋಗ್ಯ ನೆಮ್ಮದಿ ಮುಖ್ಯವಾಗಿ ಆರೋಗ್ಯವನ್ನು ಕರುಣಿಸಿ ಎಲ್ಲರ ಜೀವನವನ್ನು ಬೆಳಗಿಸಲಿ ಎಂದು ನಮ್ಮ 2 ಮಾತನ್ನು ಮುಗಿಸಿ. ಈ ದೀಪ ಬೆಳಗುವಲ್ಲಿಗೆ ಬಂದಂಥ ಸಂದೇಶ್ ಮತ್ತು ನೀನಾ ಶೆಟ್ಟಿ ಇವರು ಇವತ್ತು ಒಂದು ಕಾರ್ತಿಕ ಅಮಾವಾಸ್ಯೆ ದಿವಸ ಆಗಿ ಇಂಥ ಒಂದು ಪುಣ್ಯ ದಿನದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಅವರ ಉದಾರ ಮನಸ್ಸಿನಿಂದ ಅವರು ಕೊಟ್ಟಂತಹ ಸೇವೆಯನ್ನು ಶ್ರೀ ದುರ್ಗಾ ಪರಮೇಶ್ವರ ದೇವರು ಮತ್ತು ಅವರಿಗೆ ಕೂಡ ದೇವರು ಒಳ್ಳೆಯದು ಮಾಡಲಿ, ಅವರಿಗೆ ಇನ್ನಷ್ಟು ಕೊಡುವಂಥ ಒಂದು ವ್ಯವಸ್ಥೆ ಆಗಲಿ, ಅವರ ಆರೋಗ್ಯ ಎಲ್ಲ ಜೀವನ, ಅವರ ದಾಂಪತ್ಯ ಜೀವನ ಇದೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಯಲಿ. ಆ ಪರಮಾತ್ಮನು ಅವರಿಗೆ ಇನ್ನೂ ದೀರ್ಘಾಯುಷ್ಯ ಕೊಟ್ಟು ಇನ್ನೂ ಸಹಕಾರ ಮಾಡಲಿ ಈ ದೇವಸ್ಥಾನಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲದೆ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಬರುವಂಥ ಒಂದು ಪದ್ಧತಿ ಉಂಟು. ವರ್ಷ ಈ ಬೆಳಕಿಗೆ ಬರ್ತಾರೆ ಲಕ್ಷದೀಪಕ್ಕೆ. ಎಲ್ಲರಿಗೂ ಇದು ಶುಭವಾಗಲಿ. ಎಲ್ಲರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಅವರವರ ಕಷ್ಟಗಳಿಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ದುರ್ಗಾ ಪರಮೇಶ್ವರ ನಡಪನಂಚಿನ ಪ್ರತಿಯೊಂದು ಕಾರ್ಯಕ್ರಮದ ವಿಶೇಷತೆ ಕಾರ್ತಿಕ ಮಾಸದ ತಿಂಗಳಟು ದೀಪೋತ್ಸವ ಪ್ರತಿ ದೇವಸ್ಥಾನದ ನಡಪನಂಚಿನ ಸಡಗರ ಸಂಭ್ರಮ. ಇನಿ ಕಾರ್ತಿಕ ಮಾಸದ ಸೋಮವಾರದ ದಿನದ ಕೊನೆಯ ಸೋಮವಾರ ಇನಿ ದುರ್ಗಾ ಪರಮೇಶ್ವರ ಕ್ಷೇತ್ರ ಕುಂಪಲ ಮೂಲು ದೀಪೋತ್ಸವದ ಸಡಗರ ಸಂಭ್ರಮತ್ ವಜಾತ್ ಭಕ್ತರು ಸೇರಿದು ಈ ಒಂದು ಕಾರ್ಯಕ್ರಮದ ಪಾಲುದೆಪನ್ನು ದುಂಬು ನೀನಾ ಸಂದೇಶ್ ಮೆಸ್ಕ ಮುಕ್ಲು ಇರಿತ ದೀಪ ಉದೀಪನ ಮಲ್ಪುನ ಮುಖಾಂತರವಾದ ಆ ದೀಪನು ಅರ್ಲವನ ಮುಖಾಂತರವಾದ ಆ ಬುಲ್ಪುನು ನಮ್ಮ ಊರಿಗೂ ನಮ್ಮ ಪರಿಸರಗೂ ಕೊರ್ಪುನ ಮುಖಾಂತರವಾದ ಕೇವಲ ಬುಲ್ಪು ಮಾತ್ರ ಹೊತ್ತು ಇನಿ ಮೆಸ್ಕಮ್ಮದ ಬುಲ್ಪುಲ್ಲ ಆ ಒಂದು ಕರೆಂಟದ ಬುಲ್ಪುಲ್ಲ ನಮಕ್ ಕೊರ್ಪುನಗಳಾಗಲೇ ಇನಿ ಈ ನಿಲೆಟಿನಿ ದುರ್ಗಾ ಪರಮೇಶ್ವರ ಕ್ಷೇತ್ರಡು
ಆ ಒಂಜಿ ದೀಪ ಉದಿಪನ ಮಲ್ಪುನ ಮುಖಾಂತರವಾದ ಆ ಬುಲ್ಪುನು ಅರ್ಲಾತ್ ಕೊಡ್ತೇರು. ಆ ಬುಲ್ಪು ನಮಕ್ ನಾನಾ ರೀತಿದ ಎಡ್ಡೆಪ್ಪುನು ಆವಡು ನಮಕ್ ಬತ್ತನಂಚಿನ ಆ ಕೊರೋನಾದ ವೈರಸ್ ಈ ಬುಲ್ಪುಡು ದೂರಾವಡು ಪನ್ಪುನ ನಿಲೆಟ್ ಈ ದೀಪ ಉದಿಪನಾತಲು ನನ್ನ ಕ್ಷೇತ್ರಗೂ ಮಾಂತ ಭಗವದ್ಭಕ್ತೆಲ್ಲ ಆ ಪೊರ್ಲುತ ಆ ಬುಲ್ಪುನು ಅರ್ಲಾವಣ ಮುಖಾಂತರವಾದ ಇನಿ ದೀಪೋತ್ಸವ ಕಾರ್ಯಕ್ರಮ ಆಪುಂಡು ಪಂಡ ಆ ಕ್ಷೇತ್ರಡು ಸುತ್ತಲ ಇನಿ ದೇವೇರನ ಸುತ್ತಲ ಇನಿ ದೀಪನ ಪೊತ್ತಾವಣ ಮುಖಾಂತರವಾತ್ ಆ ಮೂಲೆ ಮೂಲೆಟಿತ್ತನ ಕತ್ತಲೆ ದೂರಾಪುಣ ಮುಖಾಂತರವಾತ್ ಬುಲ್ಪುನ ಅರ್ಲವಣ ಮುಖಾಂತರವಾತ್ ದುರ್ಗಾ ಪರಮೇಶ್ವರ ಕ್ಷೇತ್ರಡ ಇನಿ ಮಾಂತ ಭಗವದ್ಭಕ್ತರ್ನ ಸಮ್ಮುಖಡು ಒಪ್ಪಿಗೆಡು ದೀಪದ ಹಣತೆ ನಮ್ಮ ಕ್ಷೇತ್ರಡು ಇನಿ ಸುತ್ತುವರಿದನು ಐಟ್ ಇನಿ ಆ ಬುಲ್ಪುನ ಅರ್ಲವಣ ಮುಖಾಂತರವಾತ ಆ ಬುಲ್ಪು ನಮಕ ಮಾಂತ ಬುಲ್ಪಾದ ಒರಿಯಾಡು ಇನಿ ನಮ್ಮ ಸಂದೇಶ್ ಇನ ಮುಕ್ಲನ ಈ ಪೊರ್ಲಗಂಟದ ಅಸ್ತುಡು ಆ ದೀಪ ಉದಿಪನಾಥನ ಉದಿಪಡು ನನ್ನಲ ಕ್ಷೇತ್ರದ ದೇವರ ನನಾದೀತಿರ ಶಕ್ತಿ ಯೋಗ ಭಾಗ್ಯ ನಕ್ಲೆ ಒದಗಾದು ಕೊಡು ಪನಂತು ಕ್ಷೇತ್ರದ ಪರವಾತು ಕೇನುವೆ.
ಪ್ರದರ್ಶನ ಕೊಟ್ಟಿನ ಹಿಮ್ಮೇಳ ಮೊಮ್ಮೇಳತೆಗಳೇ ಕ್ಷೇತ್ರದ ಪರವಾದ ಉಡಲ್ಗಿ ಸೊಮ್ಮೇಳ ಸಂಧಾವನ ಮುಖಾಂತರವಾದ ಯಕ್ಷಗಾನದ ಪ್ರದರ್ಶನ ನಮ್ಮ ತೋಜಾವಣ್ಣ ಅಂತ ಕಲಾವಿದರನ್ನ ಅಗತ್ಯ ಉಂಟು ಇನಿ ಮಸ್ತ್ ಕಲಾವಿದರು ಮೂಲೆ ಗುಂಪಾವಣ್ಣ ಪೊರ್ತುಡು ಅಭಿಮಾನಿಗಳನ್ನ ಪ್ರೋತ್ಸಾಹಡು ಇನಿ ಕಲಾವಿದರನ್ನ ಪ್ರದರ್ಶನ ಎತ್ತರ ಮಟ್ಟಕ್ಕೆ ಕೊಲಿಪವನ ಇಡದಿಕ್ಕಿನ ಸಹಕಾರ ಉಂಡು ಬರ್ಪಡಕ್ಕೆ ಏನೊಂದು ಇನಿ ಯಕ್ಷಗಾನ ಪ್ರದರ್ಶನದ ಭಾಗವತಿಗರಾದ ನಮ್ಮೊಟ್ಟಿಗಿತ್ತಿನಾರು ಸದಾಶಿವ ಜೋಡುಕಲ್ಲು ಅಂಜನೆ ಮೃದಂಗಾಡು ಗಿರೀಶ್ ಕಾಸರಗೋಡು ಬೇರೆ ಎಂಗ್ಲ ಒಟ್ಟಿಗೂ ಸಹಾಯ ಮಲ್ತೇರು ಇನ್ನಿತ ಗಿರೀಶ್ ಹೂ ಹಾಕ್ಬೇಕಲ್ಲು ಇನ್ನೇ ಶಿವನ ಪಾತ್ರೋಡು ಮಧು ಬೆಳ್ಳಾರೆ ರೆಡ್ ಪ್ರಸಂಗನ ಕೊಡ್ತಾರೆ ಒಂಜಿ ಮುಡಿಪುನು ತಿರುಪತಿಗೆ ನಮ್ಮ ಇಂಚಕೊನು ಪುಣುಂದು ಬೊಕ್ಕ ಒಂಜಿ ಗಿರಿಗೆ ತನ್ನ ಅಮ್ಮೇರ್ನ ಆಮಂತ್ರಣ ಪತ್ರಿಕೆ ಇಚ್ಛಂತೆ ತವರಿಗೂ ಪೋದು ಆಪಣ ಅಪಮಾನುಡು ಅಗ್ನಿಕುಂಡಗಳಾಗಿದ್ದು ತನ್ನ ಬದುಕುನಿ ಸರ್ವನಾಶ ಮಲ್ತದು ತೀರ ಪರಮೇಶ್ವರನ ದೇವರನ್ನ ಸೇರುಡು ಪಂಪ ಆಶೆಡು ಪಾರದರ ಜನ ಮಗಳಾದ ಪಾರ್ವತಿಯಾದ ಜನ್ಮ ಕೊಡ್ತು ಪರಮೇಶ್ವರನ ಮಧ್ಯಾವಣ ಕಥೆಲ್ಲ ಮೂಲ ಕೊರಿಯರು ಅಂಜಾದು ತುಕ್ಲೆಗೆ ದುರ್ಗಾ ಪರಮೇಶ್ವರದ ಕ್ಷೇತ್ರದ ಪದ ಉಡಲ್ದಿಂಜಿ ಸೌಮ್ಯ ಸಂಧಾವನ ಮುಖಾಂತರವಾದ ಈ ವರ್ಷದ ಕೊರೋನಾದ ಈ ಒಂಜಿ ರಿಲೇಟ್ ಯಕ್ಷಗಾನ ಪ್ರದರ್ಶನ ಅಡಂಜನೆ ಅಂಡಲ ದುರ್ಗಾ ಪರಮೇಶ್ವರ ಕ್ಷೇತ್ರದ ಬಿದಾಂಚಿನ ಈ ಒಂಜಿ ಇಲ್ಲಿಲ್ಲಾಗ ಪ್ರದರ್ಶನ ಕೊಟ್ಟು ಇನಿ ನಮ್ಮ ಗೆಜ್ಜೆಗಿರಿಪಣ ಪೊರ್ತುಡು ಈ ಒಂಜಿ ದೀಪೋತ್ಸವದ ಕಾರ್ಯಕ್ರಮಡು ನಮ್ಮ ದುಬ್ಬು ದೀನಂಚಿನ ಮಾಂತ ಕಲಾವಿದರು ಹಿಮ್ಮೇಳ ಮುಮ್ಮೇಳೆಗಳ ನನರ ಉಡಲ್ನಿಂಜಿ ಸೊಲ್ಮೆ ಸಂಧಾವನ ಮುಖಾಂತರವಾದ ನನ್ನ ದುಬ್ಬುಗಳ ಈ ಯಕ್ಷಗಾನ ಪ್ರದರ್ಶನ ಎತ್ತರಗ ಬಲುಪ್ರಂಚಿನ ಯೋಗ ಭಾಗ್ಯ ಶಕ್ತಿನ ದೇವರು ಒದಗಾಡು ಕೊರಡೋಪನಂತು ರಿಲೇಟ್ ಇನಿ ಈ ಭಾಗವತರಿಗೆ ಈ ಒಂದು ಬೆಟ್ಟದ ಎದುರು ಮೋಗಡಿ ಎದುಕೊಂಡಂಚಿನ ನಮ್ಮ ಕ್ಷೇತ್ರದ ಪರವಾದ ಧರ್ಮ ಈ ನಿಲಡು ಸದಾಶಿವ ಜೋಡುಕಲ ಬೆರೆಗೆ ಲೀಲಾ ಸಂದೇಶ್ ಬತ್ತದ ಸಾಲ್ಪಾಟಿ ಎದುರುಗೋಡು ಬಂದಕ್ಕೆ
ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ. ಮುರುಘಾ ಪರಮೇಶ್ವರನವರ ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ. ಉಳಿಗಜ್ಜನವರ ಪಾದಾನಂದಕ್ಕೆ ಗೋವಿಂದ ಹರಿ ಗೋವಿಂದ.